ಬೆಳಗಾವಿ ಸೇರಿದಂತೆ ಮರಾಠಿ ಭಾಷಿಕರು ಹೆಚ್ಚಿರುವ ಕರ್ನಾಟಕದ ಭಾಗಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎಂದಿದ್ದ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ವಿರುದ್ಧ ಕನ್ನಡಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಜಾಗವನ್ನ ಯಾರಿಂದಲೂ ಕಬಳಿಸುವುದಕ್ಕೆ ಸಾಧ್ಯ ಇಲ್ಲ ಎಂದು ಕನ್ನಡಪರ ಸಂಘಟನೆಗಳು ಉದ್ಧವ್ ಠಾಕ್ರೆ ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಈ ವಿಚಾರವಾಗಿ ಗರಂ ಆಗಿದ್ದು, ಇದು ಸೌಹಾರ್ದಯುತ ವಾತಾವರಣವನ್ನ ಕೆಡಿಸುವ ಪ್ರಯತ್ನ ಎಂದು ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ತನ್ನ ಹುಚ್ಚು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಗಡಿ ಹೋರಾಟದಲ್ಲಿ ಸತ್ತಂಥ ಮರಾಠಿಗರಿಗೆ ಶ್ರದ್ಧಾಂಜಲಿ ರೂಪದಲ್ಲಿ ನಮ್ಮ 3 ಜಿಲ್ಲೆಗಳನ್ನು ವಶಪಡಿಸ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಚ್ಚರಿಕೆ, ಕರ್ನಾಟಕದಲ್ಲಿ ರಕ್ತಪಾತ ಆದೀತು. ಕನ್ನಡಿಗರು ಯಾರು ಕೈಕಟ್ಟಿ ಕೂತ್ಕೊಳ್ಳಲ್ಲ. ಕರ್ನಾಟಕದ 1 ಇಂಚು ಜಾಗವನ್ನು ಸಹ ಕಬಳಿಸಲಿಕ್ಕೆ ಯಾವ ಮೂರ್ಖನಿಂದನೂ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರು ಗಟ್ಟಿಯಾಗಿದ್ದೀವಿ. ನಿಮ್ಮ ಕನಸನ್ನು ಬಿಟ್ಟು ಏನಾದರೂ ನಾವು 3 ಜಿಲ್ಲೆಗಳನ್ನು ತಗೊತೀನಂತ ಹೊರಟ್ರೆ ಶ್ರದ್ಧಾಂಜಲಿ ಬದಲಿಗೆ ಇನ್ನು ಸಾವಿರಾರು ಮರಾಠಿಗರ ಹೆಣವನ್ನು ನೀವು ನೋಡುವಂಥ ಕೆಲಸವನ್ನು